ಬೈಕ್ ಚಲಾಯಿಸುತ್ತಲೇ ವೀಲಿಂಗ್ ಸ್ಟಂಟ್ ಮಾಡಿದ ಹಿನ್ನೆಲೆಯಲ್ಲಿ 4 ಮಂದಿಯ ವಿರುದ್ಧ ಮಂಗಳೂರು ಸಂಚಾರ ದಕ್ಷಿಣ ಠಾಣೆಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು, ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ವೀಲಿಂಗ್ ಮಾಡುತ್ತಿದ್ದ ಇಲಿಯಾಸ್ ಜಿಯಾನ್, ಕಿಶನ್ ಶೆಟ್ಟಿ, ತೌಸೀಫ್, ಅನೀಸ್ ಎಂಬಾತನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಹೇಳಿದರು. ಮಂಗಳೂರು ನಗರದಲ್ಲಿ ವೀಕೆಂಡ್ಗಳಲ್ಲಿ ಮತ್ತು ಕೆಲ ಜನಗಳು ಕಮ್ಮಿ ಓಡಾಟ ಮಾಡುವಂಥ ರಸ್ತೆಗಳಲ್ಲಿ ಮತ್ತು ಕೆಲವು ಸಂದರ್ಭದಲ್ಲಿ ಮೇನ್ ರೋಡ್ಗಳಲ್ಲೂ ಕೂಡ ಡ್ರ್ಯಾಗ್ ರೇಸ್ ಮಾಡುವಂಥದ್ದು ಮತ್ತು ಅತ್ಯಂತ ಡೇಂಜರಸ್ ಆಗಿ ಸ್ಟೈಲ್ ಮಾಡಲಿಕ್ಕೋಸ್ಕರ ಬೈಕ್ಗಳನ್ನು ರೇಸ್ ಮಾಡಿಸುವಂಥದ್ದು ಸಾಕಷ್ಟು ಕಂಪ್ಲೇಂಟ್ ನಮಗೆ ಕಂಡು ಬಂದಿತ್ತು. ಸೊ ಕಂಪ್ಲೇಂಟ್ ಮಾಡಿದವ್ರ ಹತ್ರ ನಾವು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳಿದ್ವಿ. ಅದ್ರ ಜೊತೆಗೆ ನಮ್ಮ ಸಾಮಾಜಿಕ ಜಾಲತಾಣಗಳ ನಿಗಾ ವಹಿಸುವಂಥ ಘಟಕ ಇದೆ, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್. ಅದರಲ್ಲಿ ಕೂಡ ಕೆಲವು ಕೀವರ್ಡ್ಸ್ ಲೈಕ್ ಡ್ರ್ಯಾಗ್ ರೇಸು, ಸ್ಟಂಟ್ಸು, ಬೈಕ್ ಸ್ಟಂಟ್ಸು, ಈ ಥರ ಎಲ್ಲ ಪದಗಳನ್ನು ಯಾವ ಜನರಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಾರೆ, ಅವುಗಳನ್ನ ಸರ್ಚ್ ಮಾಡಿಬಿಟ್ಟು ಕೆಲವು ಸಾಫ್ಟ್ವೇರ್ಗಳನ್ನು ಅಳವಡಿಸ್ಕೊಂಡು ನಾವು ಈ ಥರ ಸಾಕಷ್ಟು ವೀಡಿಯೋಗಳನ್ನು ಸಂಗ್ರಹ ಮಾಡ್ತೀವಿ. ಅವು ಮಂಗಳೂರು ಕೇಂದ್ರಿತ ವೀಡಿಯೋಗಳು ಯಾವಿದ್ದಾವೆ, ರಸ್ತೆಗಳು ಮತ್ತು ಆ ಜಾಗಗಳು ಮತ್ತು ರಿಜಿಸ್ಟ್ರೇಷನ್ ನಂಬರ್ ಮಾಡಿ ಕೆಲಸ ಮಾಡಿದ್ದೀವಿ. 184 ಮತ್ತು 189 ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ 184 ಹೇಳುತ್ತೆ ಡೇಂಜರಸ್ ಡ್ರೈವಿಂಗ್ ಮಾಡುವಂಥದ್ದು, ಮತ್ತು 189 ಯಾವುದೇ ಒಂದು ರಾಜ್ಯ ಸರ್ಕಾರದ ಅಥವಾ ಸರ್ಕಾರದ ಅನುಮತಿಯಿಂದಲೇ ರೇಸ್ ಮಾಡುವಂಥದ್ದು, ಸಾರ್ವಜನಿಕ ರಸ್ತೆಗಳಲ್ಲಿ ವಾಹನಗಳನ್ನು ರೇಸ್ ರೀತಿಯಲ್ಲಿ ಓಡಿಸೋದು. ಅದು ಪನಿಷಬಲ್ ಅಫೆನ್ಸ್ ಇದೆ. 3 months 6 monthsವರೆಗೂ ಪನಿಷ್ಮೆಂಟ್ ಇದೆ ಮತ್ತು ಅದಕ್ಕೆ 5,000 rupees ಫೈನ್ ಇದೆ. ಅದ್ರ ಜೊತೆಗೆ ಗಾಡಿ ಸೀಜರ್ ಆಗುವಂಥದ್ದು ಇದೆಲ್ಲ ಇದೆ. ಅದರ ಹಿನ್ನೆಲೆಯಲ್ಲಿ ಒಟ್ಟು 5 ವಾಹನಗಳನ್ನು ನಾವು ಸೀಸ್ ಮಾಡಿದ್ದೀವಿ. ಸುಮಾರು 8 ಜನರನ್ನು ವಶಕ್ಕೆ ತಗೊಂಡು ನಾವು ಅದಕ್ಕೆ ಕಾನೂನು ಕ್ರಮ ಕೈಗೊಂಡಿದ್ದೀವಿ. 4 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಈ ದಾಖಲು ಮಾಡ್ಕೊಳ್ಳುವಂಥ ಪ್ರಕರಣಗಳಲ್ಲಿ ಗಾಡಿಗಳನ್ನು ಸೀಸ್ ಮಾಡೋದ್ರಿಂದ ನೆಕ್ಸ್ಟು ನಾವು DL ಕ್ಯಾನ್ಸಲೇಷನ್ಗೆ ಮತ್ತು ಅವರ ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ಗೆ ಕೂಡ ಬರೀತಾ ಇದ್ದೀವಿ. 8 ಜನರನ್ನು ನಾವು ವಶಕ್ಕೆ ತಗೊಂಡಿರೋದ್ರಲ್ಲಿ ಒಬ್ಬ ಮೈನರ್ ಇದ್ದಾನೆ. ಸೊ ಅವನಿಗಂತೂ ಮುಂದೆ ಯಾವುದೇ ಕಾರಣಕ್ಕೂ DL ಅದೆಲ್ಲ ಸಿಗುವಂಥದ್ದು ಆಗೋದಿಲ್ಲ. ಅದ್ರ ಜೊತೆಗೆ ನಾವು ಸಂಬಂಧಪಟ್ಟ ಇಲಾಖೆಗಳನ್ನು RTO ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಅವರ ಪರ್ಮಿಟ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಕೂಡ ಬರಿತಾ ಇದ್ದೀವಿ. ಇನ್ನೂ ಸಾಕಷ್ಟು ವೀಡಿಯೋಗಳನ್ನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಾಮಾಜಿಕ ಜಾಲತಾಣಗಳ ನಿಗಾ ಘಟಕ ಏನಿದೆ ಅಲ್ಲಿ ಸಂಗ್ರಹ ಮಾಡಿದ್ದಾರೆ. ಮತ್ತು ಈ ಪ್ರಕರಣ ಈ ರೀತಿ ನಾವು ದಾಖಲು ಮಾಡಿಕೊಡ್ತೀವಿ ಅಂತಂದಮೇಲೆ ನಮ್ಮ ಕಂಟ್ರೋಲ್ ರೂಮ್ ಕೂಡ ಸಾಕಷ್ಟು ವೀಡಿಯೋಗಳನ್ನು ಸಾರ್ವಜನಿಕರು ಶೇರ್ ಮಾಡುವಂಥದ್ದು ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಇನ್ನೂ ಹೆಚ್ಚು ಜನರನ್ನು ಅಗತ್ಯ ಕಾನೂನು ಕ್ರಮಕ್ಕೆ ಒಳಪಡಿಸುವಂಥದ್ದು